H1N1 ಸೋಂಕು ತಗುಲಿ ಶ್ವಾಸಕೋಶ ಹಾಗೂ ಜೀರ್ಣಾಂಗ ಸಮಸ್ಯೆಯಿಂದ ಜೀವನ್ಮರಣ ಹೋರಾಟ ನಡೆಸಿದ್ದ ಮಧುಕರ್ ಶೆಟ್ಟಿ ಅವರು ಹೈದರಾಬಾದ್ನ ಕಾಂಟಿನೆಂಟಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾರೆ. ಇಡೀ ರಾಜ್ಯವೇ ಕೊಂಡಾಡುವ ಈ ಖಡಕ್ ಅಧಿಕಾರಿ ಉಡುಪಿ ಜಿಲ್ಲೆಯವರು. ಹೀಗಾಗಿ ಸಾವಿನ ಸುದ್ದಿ ತಿಳಿದು ಇಡೀ ಜಿಲ್ಲೆಯೇ ಆಘಾತಕ್ಕೊಳಗಾಗಿದೆ. ಉಡುಪಿ ಮೂಲದ ಮಧುಕರ್ ಶೆಟ್ಟಿಯವರು ಖ್ಯಾತ ಪತ್ರಕರ್ತ ವಡ್ಡರ್ಸೆ ರಘುರಾಮ್ ಶೆಟ್ಟಿಯವರ ಪುತ್ರ. 1999ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿಯವರು ಚಿಕ್ಕಮಗಳೂರಿನ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ರು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಡಕ್ ಅಧಿಕಾರಿ ಎನಿಸಿಕೊಂಡಿದ್ದ ಅವರು ಭ್ರಷ್ಟಾಚಾರವನ್ನ ಹಾಗೂ ಭ್ರಷ್ಟರನ್ನ ಬೇಟೆಯಾಡಿದ್ರು. ಬಳಿಕ ಹೈದರಾಬಾದ್ನಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ರು. ಮಧುಕರ್ ಶೆಟ್ಟಿಯವರು ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿಯನ್ನ ಪೂರೈಸಿದ್ದಾರೆ. 2017ರ ಮಾರ್ಚ್ನಿಂದ ಹೈದರಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಭಾರತ ಸರ್ಕಾರದ ನಿಯೋಜನೆ ಮೇರೆಗೆ 2008-09ರಲ್ಲಿ ಕೊಸೋವಾದಲ್ಲಿ ವಿಶ್ವಸಂಸ್ಥೆಯ ಯುದ್ಧಾಪರಾಧ ತನಿಖಾ ದಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ತಂದೆ ರಘುರಾಮ್ ಶೆಟ್ಟಿಯವರು ಬದುಕಿದ್ದಾಗ ಹೆಚ್ಚು ಇದ್ದಿದ್ದು ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ. ಈ ಕಾರಣದಿಂದ ಮಧುಕರ್ ಶೆಟ್ಟಿ ಕೂಡ ಉಡುಪಿಯಲ್ಲಿ ಇರಲಿಲ್ಲ. ಆದರೂ ರಘುರಾಮ್ ಶೆಟ್ಟರ ಖಡಕ್ ಐಪಿಎಸ್ ಅಧಿಕಾರಿ ಮಗನ ಅಕಾಲಿಕ ಸಾವಿಗೆ ಇಡೀ ಊರೇ ಮರುಗಿದೆ. ನಾಳೆ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಬರಲಿದ್ದು 10 ಗಂಟೆಯ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಎಲ್ಲಾ ಕಾರ್ಯಕ್ಕೆ ಸಿದ್ಧತೆಗಳು ಭರದಿಂದ ನಡೆದಿದೆ. ಜಿಲ್ಲಾ ಎಸ್ಪಿ ನೇತೃತ್ವದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ನಮ್ಮೂರು ಸ್ವಂತವರು ಗುಡ್ಲುಪೇಟೆ, ಮೈಸೂರಿಂದ 75 ಕಿಲೋಮೀಟರ್ ಆಗುತ್ತೆ. ಹೊನ್ನಸೆಟ್ರಮುಂಡಿ ಅಂತ ಹಳ್ಳಿ ನಮ್ಮದು. ಅಲ್ಲಿಂದ ಚಾಮರಾಜನಗರದ ಕೆಲಸ ಮಾಡ್ತಾಯಿದ್ದೆ ನಾನು. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ನನ್ನ ಕೆಲಸ ನೋಡಿ ಒಳ್ಳೆ ರೀತಿ ಒಳ್ಳೆ ಹುಡುಗ ಅಂಥೇಳಿ ಇಲ್ಲಿ ಕರ್ಕೊಂಡ್ಬಂದು ನಾನು ಕರ್ಕೊಂಡು ಬಂದು ಇವಾಗ 13 ವರ್ಷ ಆಯ್ತು ಇಲ್ಲಿಗೆ. 13 ವರ್ಷದಿಂದ ಸ್ವಂತ ತಮ್ಮನ ಕಡೆಗೆ ಒಂದು ದಿವಸ ಏನು ಕೆಟ್ಟದಾಗ ಮಾತಾಡೋದು ಏನು ಮಾತಾಡಲಿಲ್ಲ. ಅವರು ಅಷ್ಟು ಒಳ್ಳೆತನ ಮನಸ್ಸು ಯಾವ ಜೀವನದಲ್ಲೇ ಇಲ್ಲ. ನಾವೇ ಹೋಗ್ತೀವಿ ಅಂತ ತಿಳ್ಕೊಂಡಿದ್ವಿ, ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಟ್ರಿ ಇವಾಗ ಅಷ್ಟೇ ನಾವು ಬೇಡ್ಕೊಳ್ಳೋದು. ಅಂದರೆ ಕಳ್ಕೊಂಡು ಈ ಪ್ರಾಯ ಹೋಗೋ ಪ್ರಾಯ ಅಲ್ಲ ಅದು. ನಾವು ಹೋಗಿದ್ರು ಬೇಜಾರಿರಲಿಲ್ಲ, ಅವರು ಉಳ್ಕೋಬೇಕಾಗಿತ್ತು. ನಮ್ಮ ಜೀವ ಹೋಗಿದ್ರು ಬೇಜಾರಿರಲಿಲ್ಲ, ನಮ್ಮ ಜೀವ ಹೋಗಿದ್ರು ತೊಂದರೆ ಇರಲಿಲ್ಲ, ಅವ್ರ ಜೀವ ಉಳಿಬೇಕಾಗಿತ್ತು. ಲೋಕಾಯುಕ್ತ ಸಂಸ್ಥೆಯಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾಗ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗ್ಡೆ ಮತ್ತು ಮಧುಕರ್ ಶೆಟ್ಟಿ ಅವರ ನಡುವೆ ಉದ್ಭವಿಸಿದ್ದ ಮನಸ್ತಾಪ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಸಂತೋಷ್ ಹೆಗ್ಡೆ ವಿರುದ್ಧ ಬಹಿರಂಗವಾಗಿಯೇ ತಮ್ಮ ಸಿಟ್ಟು ತೋರಿಸಿದ್ದ ಅವರು ರಜೆ ಹಾಕಿ ಉನ್ನತ ವಿದ್ಯಾಭ್ಯಾಸ ಪಡೆಯಲು 2011ರಲ್ಲಿ ಅಮೆರಿಕಕ್ಕೆ ತೆರಳಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಚಾಮರಾಜನಗರ ಮತ್ತು ಚಿಕ್ಕಮಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ರು. ವೀರಪ್ಪನ್ ಬಂಧನಕ್ಕಾಗಿ ರಚಿಸಲಾಗಿದ್ದ ಟಾಸ್ಕ್ ಫೋರ್ಸ್ನಲ್ಲಿ ಎಸ್ಪಿಯಾಗಿದ್ರು. ಅಲ್ಲದೆ ರಾಜ್ಯಪಾಲರ ಕಚೇರಿ, ಬೆಂಗಳೂರು ನಗರ ಸಂಚಾರ ವಿಭಾಗದ ಡಿಸಿಪಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಎಸ್ಪಿಯಾಗಿದ್ದ ಸಂದರ್ಭದಲ್ಲಿ ಒತ್ತುವರಿಯಾಗಿದ್ದ ಜಮೀನನ್ನ ಜಿಲ್ಲಾಧಿಕಾರಿ ಹರ್ಷ ಗುಪ್ತಾ ಅವರೊಂದಿಗೆ ಸೇರಿ ಬಿಡಿಸಿ ದಲಿತರಿಗೆ ನೀಡಿದ್ರು. ಆ ಊರಿಗೆ ಗುಪ್ತಾ ಶೆಟ್ಟಿಹಳ್ಳಿ ಎಂದು ಜನರು ಮರುನಾಮಕರಣ ಮಾಡಿದ್ರು. ಅಮೆರಿಕಕ್ಕೆ ವಿದ್ಯಾಭ್ಯಾಸಕ್ಕೆಂದು ಹೋಗಿ ತೆರಳಿ ಬಂದ ನಂತರ ಮಧುಕರ್ ಶೆಟ್ಟಿಗೆ ಯಾವುದೇ ಎಕ್ಸಿಕ್ಯೂಟಿವ್ ಹುದ್ದೆ ಸಿಕ್ಕಿರಲಿಲ್ಲ. ಇಂತಹ ದಕ್ಷ ಅಧಿಕಾರಿಗೆ ಹುದ್ದೆ ಸಿಗಬೇಕಿತ್ತು ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಪ್ರಾಯಶಃ ಮಧುಕರ್ ಶೆಟ್ಟಿ ಅಂತ ಒಬ್ಬರು ಅಧಿಕಾರಿ, ಅವರಲ್ಲಿದ್ದಂಥ ವಿದ್ಯೆ, ಅವರಲ್ಲಿರುವಂಥ ಅನುಭವ, ಅವರಲ್ಲಿರುವಂಥ ಪ್ರಾಮಾಣಿಕತೆ ಪ್ರಾಯಶಃ ಅವರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳನ್ನು ಅವರಿಗೆ ಸಿಕ್ಕಲಿಕ್ಕೆ ಅದು
ತೊಂದರೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಮೇರಿಕದಿಂದ ಉನ್ನತ ಶಿಕ್ಷಣ ಮಾಡಿ ಬಂದ ಮೇಲೆ ಅವ್ರಿಗೆ ಯಾವುದೇ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ಕದೆ ಪೊಲೀಸ್ ನೇಮಕಾತಿಯಲ್ಲಿ ಮತ್ತು ಪೊಲೀಸ್ ಅಕಾಡೆಮಿಯಲ್ಲಿ ಅವರು ಕೆಲಸ ಮಾಡಿ ಅವರ ಪ್ರಾಮಾಣಿಕತೆ ಮತ್ತು ಅವರ ಅನುಭವ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವಲ್ಲಿ ಸಿಗ್ತಿದ್ರೆ ಇನ್ನೂ ಹೆಚ್ಚು ಸಾಧನೆಯನ್ನು ಅವರು ಮಾಡಲಿಕ್ಕಾಗ್ತಿತ್ತು ಅಂತ ಹೇಳುವಂಥದ್ದು ವೈಯಕ್ತಿಕವಾಗಿ ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದೇ ಇದ್ದರೂ ಇಷ್ಟ ಸಮಯ ಅವರು ಈ ರಾಜ್ಯಕ್ಕೆ ಸಲ್ಲಿಸಿದಂಥ ಸೇವೆಗೆ ನಾನು ಅವರಿಗೆ ವಿಶೇಷವಾದಂಥ ಶ್ರದ್ಧಾಂಜಲಿ. ಮಧುಕರ್ ಶೆಟ್ಟಿಯ ಅಂತ್ಯ ಸಂಸ್ಕಾರಕ್ಕೆ ಹುಟ್ಟೂರು ಯಡಾಡಿಯ ಮನೆಯಲ್ಲಿ ಅಡಿಕೆ ತೋಟದಲ್ಲಿ ಸಿದ್ಧತೆ ನಡೆದಿದೆ. ಈಗಾಗಲೇ ತಂದೆ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆದಿದ್ದು, ಉಡುಪಿ ಪೊಲೀಸ್ ಇಲಾಖೆಯ ವರಿಷ್ಠರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯಲಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.